ತುಳುಕೂಟ ಕತಾರ್ ಆಯೋಜಿಸಿದ್ದ ತುಳು ಜಾತ್ರೆ ಎಂಬ ಮೇಳವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಕತಾರಿನಲ್ಲಿ ನೆಲೆಸಿರುವ ಎಲ್ಲ ಅನಿವಾಸಿ ಭಾರತೀಯರ ಗಮನವನ್ನು ಸೆಳೆದು ಮೆಚ್ಚುಗೆ ಪಡೆಯಿತು. ಕರುನಾಡು, ಅದರಲ್ಲೂ ಕರಾವಳಿಯ ವಿಧ ವಿಧವಾದ ತಿಂಡಿ ತಿನಿಸುಗಳು ಹಾಗೂ ಸಾಂಪ್ರದಾಯಿಕ ಆಟೋಟ ಪಂದ್ಯಗಳು ಸುಮಾರು 3,000 ಮಂದಿಯನ್ನ ಯಶಸ್ವಿಯಾಗಿ ಮನೋರಂಜಿಸಿದ್ದು, ವೇದಿಕೆಯಲ್ಲಿ ಪ್ರದರ್ಶಿಸಿದ ನಮ್ಮ ದೇಶ ವಿಭಿನ್ನ ಕಲಾಕೃತಿಗಳು ಪ್ರೇಕ್ಷಕರನ್ನ ಕಾರ್ಯಕ್ರಮದುದ್ದಕ್ಕೂ ಸೆಳೆದಿಟ್ಟುಕೊಂಡಿತ್ತು. ಕಾರ್ಯಕ್ರಮ ನಡೆದದ್ದು ಕತಾರ್ನ ಡೈನಾಮಿಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ. ಇಡೀ ಕಾಂಪ್ಲೆಕ್ಸ್ ರಂಗಮಯಗೊಳಿಸಿ ಅದಕ್ಕೆ ತುಳುನಾಡ ಸಾಂಪ್ರದಾಯಿಕ ಹುರುಪನ್ನ ಅಳವಡಿಸಿ ಕತಾರಿನಲ್ಲೂ ಈ ರೀತಿಯ ಒಂದು ಭವ್ಯವಾದ ಆಯೋಜನೆ ಸಾಧ್ಯವಿದೆ ಎಂಬುದನ್ನು ಸಾರಿ ಹೇಳುವಂತೆ ಅಲಂಕೃತಗೊಂಡಿದ್ದು, ಕಂಬಳದ ಫೋಟೋ ಬೂತ್, ನಿಜರೂಪಿಕ ತಟ್ಟಿರಾಯ, ಸ್ವಾಗತ ಕೋರುವ ಸುಸಜ್ಜಿತ ಕಮಾನು ಆಕರ್ಷಕವಾಗಿತ್ತು. ತುಳುಕೂಟದ ಅಧ್ಯಕ್ಷ ಕಿರಣ್ ಆನಂದ್, ಗೌರವಾನ್ವಿತ ಅತಿಥಿ ಶ್ರೀ ರವಿ ಕಟಪಾಡಿ, ರಾಜ್ಯೋತ್ಸವ ಪುರಸ್ಕೃತ ತುಳುಕೂಟ ಕತಾರ್ನ ಪೋಷಕ ಹಾಗೂ ಮಾಜಿ ಅಧ್ಯಕ್ಷ ಡಾ ಎಂ ರವಿಶೆಟ್ಟಿ, ಮಾಜಿ ಅಧ್ಯಕ್ಷ ಹಾಗೂ ಸಲಹಾ ಸಮಿತಿಯ ಸದಸ್ಯರಾದ ಅಸ್ಮತ್ ಅಲಿ, ಸಲಹಾ ಸಮಿತಿಯ ಅಧ್ಯಕ್ಷೆ ಚೈತ್ರಾಲಿ, ಉದಯ್ ಶೆಟ್ಟಿ, ಮಾಜಿ ಅಧ್ಯಕ್ಷ ಹಾಗೂ ಸಲಹಾ ಸಮಿತಿಯ ಸದಸ್ಯರಾದ ರಾಮಚಂದ್ರ ಶೆಟ್ಟಿ, ಸ್ಥಾಪಕ ಸದಸ್ಯ ಫೆಲಿಕ್ಸ್ ಲೋಬೋ, ಹಿರಿಯ ಸದಸ್ಯರಾದ ಅಬ್ದುಲ್ಲಾ ಮೋನು ಹಾಗೂ ಕಾರ್ಯಕಾರಿ ಸಮಿತಿಯವರೆಲ್ಲರೂ ಕೂಡಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಕಿರಣ್ ಆನಂದ್ ಅವರು ಎಲ್ಲರಿಗೂ ಸ್ವಾಗತವನ್ನ ಕೋರಿದ್ರು. ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಪ್ರಾಯೋಜಕರಿಗೂ ತಮ್ಮ ವಂದನೆಗಳನ್ನು ತಿಳಿಸುತ್ತಾ ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಅದ್ದೂರಿಗೊಳಿಸಲು ನೀಡಿದ ಎಲ್ಲರ ಸಹಕಾರ ಶ್ಲಾಘನೀಯ ಎಂದರು. ಇದೇ ವೇಳೆ 2022ನೇ ಸಾಲಿನ ಗೌರವಾನ್ವಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಮುಡಿಗೇರಿಸಿದ ಮಾಜಿ ಅಧ್ಯಕ್ಷ ಹಾಗೂ ಪೋಷಕರಾದ ಡಾ ಎಂ ರವಿಶೆಟ್ಟಿಯವರನ್ನ ಅಭಿನಂದಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಾರ್ಷಿಕ ಸ್ಮರಣಿಕೆ ನಿರೆಲ್ ಜಾತ್ರೆ ಸಂಚಿಕೆಯನ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು. ಬಲು ಸೊಗಸಾದ ರೀತಿಯಲ್ಲಿ ಸಜ್ಜುಗೊಳಿಸಿದ ಮಳಿಗೆಗಳು ತುಳುನಾಡಿನ ಹಲವಾರು ಖಾದ್ಯಗಳನ್ನ ಇರಿಸಿ ಕರಾವಳಿಯ ಕಂಪು ಚೆಲ್ಲುತ್ತಿದ್ದವು. ಕೋರಿ ರೊಟ್ಟಿ, ಕೋರಿ ಸುಕ್ಕ, ನೀರ್ದೋಸೆ ಸೇರಿದಂತೆ ವಿವಿಧ ತಿಂಡಿ ತಿನಿಸುಗಳನ್ನ ಸವಿದು ಸಂಭ್ರಮಪಟ್ಟರು. ವಿವಿಧ ಆಟೋಟ ಸ್ಪರ್ಧೆಗಳನ್ನ ಆಯೋಜಿಸಲಾಗಿತ್ತು. ಹುಲಿವೇಷ ತುಳು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ಜಾತ್ರೆಯ ಇನ್ನೊಂದು ಅಮೋಘ ಪ್ರದರ್ಶನ ಕೂಟದ ಸದಸ್ಯರು ಪ್ರಸ್ತುತಪಡಿಸಿದ ಯಕ್ಷಗಾನ ಪ್ರಸಂಗ ಅಪಾರ ಮೆಚ್ಚುಗೆ ಗಳಿಸಿತ್ತು. ತುಳುಕೂಟ ಕತಾರಿನಲ್ಲಿ ಸುದೀರ್ಘ ಸದಸ್ಯರಾಗಿ ಕೂಟವಷ್ಟೇ ಅಲ್ಲ, ಅನಿವಾಸಿ ಭಾರತೀಯರ ಹಲವಾರು ಸಂಘ ಸಂಸ್ಥೆಗಳಿಗೆ ತಮ್ಮ ನಿಷ್ಕಳಂಕ ಸೇವೆ ಸಲ್ಲಿಸಿದ ಮೋಹನ್ ಜೆಪ್ಪಿನಮಗರು ಅವರನ್ನ ನೆನಪಿಸಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕಿರಣ್ ಆನಂದ್, ಉಪಾಧ್ಯಕ್ಷೆ ಚೈತ್ರಾಲಿ ಶೆಟ್ಟಿ, ಕಾರ್ಯದರ್ಶಿ ಸಾಗರ್ ಕೋಟ್ಯಾನ್, ಸಾಂಸ್ಕೃತಿಕ ಕಾರ್ಯದರ್ಶಿ ಸಂಧ್ಯಾ ಲಕ್ಷ್ಮೀ ರೈ, ಕ್ರೀಡಾ ಕಾರ್ಯದರ್ಶಿ ಅಶ್ವಿನ್ ಕೆ, ಜಂಟಿ ಸಾಂಸ್ಕೃತಿಕ ಕಾರ್ಯದರ್ಶಿ ಸುಪ್ರಿಯಾ ಸುರೇಶ್ ಭಟ್, ಸದಸ್ಯತ್ವ ಮತ್ತು ಸಾರ್ವಜನಿಕ ಸಂಪರ್ಕ ಸಂಯೋಜಕಿ ಧನಲಕ್ಷ್ಮೀ ರೈ, ಜಂಟಿ ಕ್ರೀಡಾ ಕಾರ್ಯದರ್ಶಿ ಇಮ್ರಾನ್ ಖಜಾಂಚಿ, ಉದಯ್ ಕುಮಾರ್ ಶೆಟ್ಟಿ, ಲಾಜಿಸ್ಟಿಕ್ ಸಂಯೋಜಕ ಮಂಜು, ಜಂಟಿ ಕಾರ್ಯದರ್ಶಿ ಸುಧೀರ್ ಅಪ್ಪು, ಶ್ರೀಧರ್ ನಾಯಕ್, ಸುನಿಲ್ ಭಂಡಾರಿ, ಸಲಹಾ ಸಮಿತಿಯ ಸದಸ್ಯರು ಮತ್ತು ಕೂಟದ ಹಲವಾರು ಸದಸ್ಯರು ಉಪಸ್ಥಿತರಿದ್ದರು. ನಿತೀಶ್ ದೊಡ್ಡನಕುಟಿ, B4 ನ್ಯೂಸ್, ದೋಹಾ, ಕತಾರ್.